ಮಂಗಳೂರು ಗುರುಪುರ ಸೇತುವೆಯಿಂದ ನದಿಗೆ ಹಾರಿ ಯುವಕನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿದ್ದು, ಗುರುಪುರ ನಿವಾಸಿ ಕೌಶಿಕ್ ಇದೀಗ ನಾಪತ್ತೆಯಾಗಿದ್ದಾರೆ. ಮೂಡುಪೆರಾರು ನಿವಾಸಿಯಾಗಿರುವ ಕೌಶಿಕ್ ಮಂಗಳೂರಿನಲ್ಲಿ ಬಸ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರು. ಸಂಜೆ ವೇಳೆ ಕೆಲಸ ಮುಗಿಸಿಕೊಂಡು ವಾಪಸ್ ಮನೆಗೆ ಹೋಗುವ ಸಂದರ್ಭದಲ್ಲಿ ತನ್ನ ಹೋಂಡಾ ಡಿಯೋ ಸ್ಕೂಟರ್ ಅನ್ನ ಗುರುಪುರ ಸೇತುವೆಯ ಬದಿಯಲ್ಲಿ ಇಟ್ಟು ನದಿಗೆ ಹಾರಿದ್ದಾರೆನ್ನಲಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳ ಆಗಮಿಸ್ತಾ ಇದ್ದು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ಪಾಟ್ ಆತಂದು ಗಾಡಿ ಅವನು ಲಾಗಿದಾತಂದು ಕಜಪದೌದ ಕೌಶಿಕಿಗೆ लागी नोडिगे मोबाइल इंदु पूरा बुर्दु बोते दादम फोटो ಒಂಜಿ ದಾ ಇರ್ತುಲು ತುಲೆ ಕಜಬ ಎಂಗ್ಲಾಲ್ ಪಂಜಲ್ ಉಳ್ಳೆ ಮಾರೆ ಕಜಬ ದಾದ ಬದರತ್ತೆ ಕೌಶಿಕ್ ಎಂಗ್ಲಾಲ್ ಬಳ್ಳ ಇರೆ ಕೌಶಿಕ್ ಬಂಡದ ಗಜಪದೌದ ಇತ್ತ ಗುರುಪುರ ಲಾಗಿ ಲಾಗದ ದಾಲಜ್ ಕ್ಲೀನ್ ತೋಜುಂಡು ನೀರು ದಾಲಜ್ ಮರ್ತೆ ಲಾಗಿತ್ತು ಪಂಚಕಲೆ ಮಾರ ಅವೆ ಸೋಸಿದೆ ಇದಿರುಡು ಡಾಕ್ಟರ್ ಅಡಿ ಬೋದು ಲಾಗಿದಾತಂದು ಅವು ಸ್ಪಾಟ್ ಆತಂದು ಗಾಡಿ ಅವನು ಲಾಗಿದಾತಂದು ಕಜಪದೌದ ಕೌಶಿಕಿಗೆ ಲಾಗಿ ನೋಡಿಗೆ ಮೊಬೈಲ್ ಇಂದು ಪೂರ ಬುರ್ದು ಬೋತೆ ದಾದಮ್ ಫೋಟೋ ಒಂಜಿ ದಾ ಇರ್ತುಲು ತುಲೆ ಕಜಬ ಎಂಗ್ಲಾಲ್ ಪಂಜಲ್ ಉಳ್ಳೆ ಮಾರೆ ಕಜಬ ದಾದ ಬದರತ್ತೆ ಕೌಶಿಕ್ ಎಂಗ್ಲಾಲ್ ಬಳ್ಳ ಇರೆ ಕೌಶಿಕ್ ಬಂಡದ ಗಜಪದೌದ ಇತ್ತ ಗುರುಪುರ ಲಾಗಿ ಲಾಗದ ದಾಲಜ್ ಕ್ಲೀನ್ ತೋಜುಂಡು ನೀರು ದಾಲಜ್ ಮರ್ತೆ ಲಾಗಿತ್ತು ಪಂಚಕಲೆ ಮಾರ ಅವೆ ಸೋಸಿದೆ ಇದಿರುಡು ಡಾಕ್ಟರ್ ಅಡಿ ಬೋದು ಡಾಕ್ಟರ್ ಅಡಿ ಟ್ರೀಟ್ಮೆಂಟ್ ಅದನೊಂದು ಅದು ವತ್ತಿ ಅವು ಪೋಯ್ತಿಂಗ 29 ತಾರೀಕಿದೆ 29 ತಾರೀಕಿದೆ ಡಿಯೋ ಧೀರಜ್ ಡಾಕ್ಟರ್ ನ ಕೌಶಿಕ್ ಗಂಧ ಗೊತ್ತನೆ ಬಚ್ಪದಾರ ಅವೆ ಸೋಸಿದೆ ಇದಿರುಡು ಇತ್ತ ಲಾಗಿ ಲಾಗಿದಾತಂದು ಅವು ಸ್ಪಾಟ್ ಆತಂದು ಗಾಡಿ ಅವನು ಲಾಗಿದಾತಂದು ಕಜಪದೌದ ಕೌಶಿಕಿಗೆ